ಜಮಿಯತುಲ್ ಫಲಾಹ್ ಕಾರ್ಕಳ ಘಟಕದ ವತಿಯಿಂದ ಬಂಗ್ಲೆಗುಡ್ಡೆ ನೂರ್ ಮಸೀದಿಯಲ್ಲಿ ಬೃಹತ್ ಇಫ್ತಾರ್ ಕೂಟ ನೆರವೇರಿತು। ಈ ಸಂದರ್ಭದಲ್ಲಿ ಘಟಕದ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಅವರು ಮಾತನಾಡಿ, ಪವಿತ್ರ ರಂಜಾನ್ ತಿಂಗಳಲ್ಲಿ ಸಂಜೆಯ ಇಫ್ತಿಯಾರ್ ಸಮಯದಲ್ಲಿ ಉಪವಾಸ ವ್ರತಧಾರಿಯ ಎಲ್ಲ ಪ್ರಾರ್ಥನೆ ಹಾಗೂ ಬೇಡಿಕೆಗಳನ್ನು ಅಲ್ಲಾಹನು ಸ್ವೀಕರಿಸುತ್ತಾನೆ ಹಾಗೂ ಈಡೇರಿಸುತ್ತಾನೆ। ಅದಲ್ಲದೆ ರಂಜಾನ್ ತಿಂಗಳ ಉಪವಾಸವು ನಮ್ಮ ಮನಸ್ಸನ್ನ ಮತ್ತು ದೇಹವನ್ನ ಶುದ್ಧಗೊಳಿಸುತ್ತದೆ ಎಂದು ಹೇಳಿದರು। ಈ ಪವಿತ್ರವಾದಂತಹ ರಂಜಾನ್ ತಿಂಗಳಿನಲ್ಲಿ ಅಂದ್ರೆ ತಾನು ದುಡಿಯುವಂತಹ ಪವಿತ್ರವಾದ ಸಂಭಾವನೆಯಲ್ಲಿ ಯಾರು ಉಪವಾಸ ಆಚರಿಸಿದವರನ್ನ ಇಫ್ತಿಯಾರನ್ನ ಮಾಡಿಸ್ತಾನ ಅವನಿಗೆ ಅಲ್ಲಾಹ್ ತಾಲನ ದೇವದೂತರು ಯಾವತ್ತೂ ಕೂಡ ದುವಾ ಮಾಡ್ತಾ ಇರ್ತಾರಂತೆ। ಮತ್ತೆ ಅವರ ನಾಯಕರಾದಂತಹ ಹಜರತ್ ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಮುಸಾಫಾ ಮಾಡ್ತಾರಂತೆ। ಮುಸಾಫಾ ಯಾವ ಸಂದರ್ಭದಲ್ಲಿ ಮಾಡ್ತಾರಂತ ಹೇಳಿದ್ರೆ ಶಬೆ ಖದರ್ನ ರಾತ್ರಿ। ಅದು ನಮಗೆ ಹೇಗೆ ತಿಳಿತದಂತ ಹೇಳಿದ್ರೆ ನಮ್ಮ ಹೃದಯ ಆ ದಿವಸ ತಾಳ್ಮೆಯಿಂದ ಇರ್ತದಂತೆ, ಮತ್ತೆ ಕಣ್ಣಿನ ಧಾರೆಗಳು ಇರಿತಾ ಇರ್ತದಂತೆ। ಆ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕು ನಮಗೆ ಜಿಬ್ರೀಲ್ ಅಲೈಹಿಸ್ಸಲಾಂ ರವರಿಂದ ಮುಸಾಫಾ ಆಗ್ತಾ ಇದೆ ಅಂತೇಳಿ। ಇದು ನಿಶಾನಿ ಅಂತೇಳಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತಿಳಿಸಿದಂತಹ ಹದೀಸ್ಗಳು। ಇದು ಉರ್ದುವಲ್ಲಿ ಹೇಳಲಿಕ್ಕೆ ಸುಲಭ, ಕನ್ನಡದಲ್ಲಿ ಹೇಳಲಿಕ್ಕೆ ಸ್ವಲ್ಪ ಅಡಚಣೆ ಆಗ್ತದೆ। ಇದೇ ವೇಳೆ ಮಾತನಾಡಿದ ಧರ್ಮಗುರುಗಳಾದ ಮೌಲಾನಾ ಅಬ್ದುಲ್ ಹಫೀಜ್ ಅವರು ರಂಜಾನ್ ಉಪವಾಸದ ಮಹತ್ವ, ಆತ್ಮಶುದ್ಧಿ ಹಾಗೂ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳ ಕುರಿತು ಪ್ರವಚನ ನೀಡಿ ದುವಾ ಮಾಡಿದ್ರು। ಪವಿತ್ರ ರಂಜಾನ್ ತಿಂಗಳ ಒಂದು ಕಠಿಣವಾದಂತಹ ಒಂದು ಉಪವಾಸ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅನ್ನಾಹಾರವಿಲ್ಲದೆ ಇರುವುದು ಇದು ಬಹುದೊಡ್ಡ ಒಂದು ತ್ಯಾಗ ಬಲಿದಾನ। ಇದರ ಉದ್ದೇಶ ಅತ್ಯಂತ ಸಂಕ್ಷಿಪ್ತವಾಗಿ ಹೇಳುವುದಾದರೆ ತನ್ನಲ್ಲಿ ದೇವ ಭಯವನ್ನು ಉಂಟು ಮಾಡುವುದು। ಜೀವನದ ಪ್ರತಿಯೊಂದು ಹಂತದಲ್ಲೂ ಅಲ್ಲಾಹನನ್ನು ನಾವು ಯಾವ ರೀತಿ ಭಯಪಡಬೇಕು ಎಂಬ ಬಹುದೊಡ್ಡ ಒಂದು ಪಾಠ ಈ ರಂಜಾನ್ ತಿಂಗಳಲ್ಲಿ ಉಪವಾಸದ ಮೂಲಕ ನಮಗೆ ಸಿಗುತ್ತದೆ। ಆದ್ದರಿಂದ ಈ ಕಠಿಣ ತರಬೇತಿಯ ನಂತರ ಈ ಒಂದು ಹಂತದಲ್ಲಿ ನಾವು ಬಾರಾದರೆ ಖಂಡಿತವಾಗಿಯೂ ನಮ್ಮ ಈ ಒಂದು ತಿಂಗಳ ಉಪವಾಸವು ಸಾರ್ಥಕವಾದಂತೆ। ಅಂತಹ ಸಾರ್ಥಕತೆಯ ಆ ಒಂದು ಬಹುದೊಡ್ಡ ಪಾಲು ಅಲ್ಲಾಹು ನಮಗೆಲ್ಲರಿಗೂ ನೀಡಲಿ। हमें मांगना चाहिए था, इस तरीके से हम मांग नहीं सके। या अल्लाह अपनी शान करीमी से अल्लाह इस मुबारक मौके पर हम आपके ऊपर भरपूर उम्मीद रखते हैं। आप अपनी रहमतों से मग़फ़िरतों से हम सबको तो माला माल करेंगे। अल्लाह अपने फ़ज़ल करम से हमें भी वइल्लम तग़फ़िर लना व तरहमना लनकूनन्ना मिनल ख़ासिरीन। या इलाहल आलमीन, या अकरमल अकरमीन, या ज़ल जलाल वल इकराम। अल्लाह हमारे यहाँ पर इस मुबारक मजलिस के अंदर बैठने के तो अपने फ़ज़ल करम से कबूल फरमा। अल्लाह रमज़ान मुबारक के 2 अशरे के रोज़े हमारे ऊपर से जो गुजर गए, अल्लाह अपने फ़ज़ल करम से उसकी ಈ ಸಂದರ್ಭದಲ್ಲಿ ಘಟಕದ ಕಾರ್ಯದರ್ಶಿ ಸೈಯದ್ ಅಬ್ಬಾಸ್, ನೂರ್ ಮಸೀದಿಯ ಧರ್ಮಗುರುಗಳಾದ ಜಾಫರ್ ಸಾಹೇಬ್ ಹಾಗೂ ಘಟಕದ ಸದಸ್ಯರು ಉಪಸ್ಥಿತರಿದ್ದರು। ಇಫ್ತಿಯಾರ್ ಕಾರ್ಯಕ್ರಮದಲ್ಲಿ ನೂರಾರು ಉಪವಾಸ ವ್ರತಧಾರಿಗಳು ಭಾಗವಹಿಸಿದ್ರು। ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ। ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ। ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ। ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ। ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ। ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ। ಇಂದೇ ಭೇಟಿ ಕೊಡಿ ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು। ಮೊಬೈಲ್ 9845735620।